7 ವರ್ಷಗಳ ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಸರ್ಕಾರವು ಒಂದು ದಿನ ಸಂಪೂರ್ಣ ಮುಚ್ಚುಗಡೆ ಕಂಡಿತು. ಈ ಅವಧಿಯಲ್ಲಿ ಮಿಲಿಟರಿ ಸಹಿತ ಸರ್ಕಾರದ ಎಲ್ಲರ ಸೇವೆ ಸಂಬಳವಿಲ್ಲದ ಉಚಿತ ಸೇವೆಯಾಗಿರುತ್ತದೆ. ಇದು ಅಧಿಕೃತ ಮುಚ್ಚುಗಡೆಯಾಗಿದೆ. ಆಳುವ ರಿಪಬ್ಲಿಕನ್ ಪಕ್ಷದ ಸ್ಟಾಪ್ ಗ್ಯಾಪ್ ಫಂಡಿಂಗ್ ಪ್ರಸ್ತಾಪವನ್ನು ಡೆಮೊಕ್ರೆಟಿಕ್ ಪಕ್ಷದವರು ತಡೆದುದರಿಂದ ಈ ಸ್ಥಿತಿ ಉಂಟಾಗಿದೆ. ಟ್ರಂಪರ ಮೊದಲ ಅಧ್ಯಕ್ಷ ಅವಧಿಯಲ್ಲಿ 2018-19 ಹೊಸ ವರ್ಷಾಚರಣೆ ಒಳಗೊಂಡಂತೆ 5 ವಾರ ನಿಧಿ ಒದಗಣೆ ತಡೆಯಲ್ಪಟ್ಟಿತ್ತು. ಈ ಸ್ಥಿತಿಯಲ್ಲಿ ಸರ್ಕಾರಿ ನೌಕರರು ಸಂಬಳವಿಲ್ಲದೆ ಒದ್ದಾಡಬೇಕಾಗ್ತದೆ. 2019 ಹೊಸ ವರ್ಷಕ್ಕೆ ಹಾಗಾಗಿತ್ತು. ಈಗ 7,50,000 ಒಕ್ಕೂಟ ಸರ್ಕಾರದ ಸಿಬ್ಬಂದಿ ತಾತ್ಕಾಲಿಕವಾಗಿ ಹಣ ಸಿಗದ ಸ್ಥಿತಿ ಕಾಣುತ್ತಾರೆ. ಆದರೆ ಈ ಶಟ್ಡೌನ್ ಕೊನೆಯಾದಾಗ ಹಿಂಬಾಕಿಯಾಗಿ ಅವನ್ನೆಲ್ಲ ಕೊಡಲಾಗ್ತದೆ.